ಮಾಸ್ಕ್ ಹಾಕದೆ ಹೊರ ಹೋದ್ರೆ ಫೈನ್ ಕಟ್ಟಬೇಕು ಅಂತ ಸರ್ಕಾರ ಈಗಾಗಲೇ ಹೇಳಿದ್ರು ಜನ ಮಾತ್ರ ಮಾಸ್ಕ್ ಹಾಕದೆ ಹೊರ ಹೋಗ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಸ್ಕ್ ಹಾಕದೆ ಹೋದವರನ್ನ ಪ್ರಶ್ನೆ ಮಾಡಿ ಫೈನ್ ಕಟ್ಟಿ ಅಂದ್ರೆ ನಾವ್ಯಾಕೆ ದಂಡ ಕಟ್ಟಬೇಕು ಅಂತ ಅಧಿಕಾರಿಗಳ ಜೊತೆನೆ ಸಾರ್ವಜನಿಕರು ಖ್ಯಾತೆ ತೆಗಿತಾ ಇದ್ದಾರೆ. ಸಾರ್ವಜನಿಕರ ಈ ವರ್ತನೆಯಿಂದ ಅಧಿಕಾರಿಗಳು ರೋಸಿ ಹೋಗಿದ್ದಾರೆ. ಆದರೆ ಪೊಲೀಸರ ಸಪೋರ್ಟ್ನಿಂದ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ಇಲ್ಲ ಈಗ ಫೈನ್ ಕೊಡೋದಿಲ್ಲ ಇಲ್ಲ ಇಲ್ಲ ಅದೇ ಈಗ ಕಚೇರಿ ಒಂದು ಪ್ರತಿದಿನ ಕಾರ್ಯಾಚರಣೆ ಮಾಡ್ತಿದ್ದೀವಿ. ಮಾಸ್ಕ್ ಡ್ರೈವ್ನ ನಮ್ಮ ಲಿಮಿಟ್ಸ್ ಬರೋದು ಝೋನ್ 11 ವಲಯ ಕಚೇರಿ 11. ನಾವಷ್ಟು ಜನ ಹೆಲ್ತ್ ಇನ್ಸ್ಪೆಕ್ಟ್ರು ಪೊಲೀಸ್ ಸಪೋರ್ಟಿಂದ ನಾವು ಬಂದು ಡೈಲಿ ಮಾಸ್ಕ್ ಡ್ರೈವ್ನ ಮಾಡ್ತಿದ್ದೀವಿ. ಇವತ್ತು ಟೋಟಲ್ 30 ಜನನ ಹಿಡಿದು ಪೆನಾಲ್ಟಿ ಹಾಕಿದ್ದೀವಿ. ಅದು ಪಬ್ಲಿಕ್ ಇರ್ಬೋದು, ಕಮರ್ಷಿಯಲ್ ಶಾಪ್ಸ್ ಇರ್ಬೋದು, ಮತ್ತು ಬೈಕ್ನಲ್ಲಿ ಟ್ರಾವೆಲ್ ಮಾಡೋ ಇವರು ಪೀಪಲ್ಸ್ ಇರ್ಬೋದು, ಪಬ್ಲಿಕ್ ಎಲ್ಲರನ್ನೂ ಹಿಡಿದು ಪೆನಾಲ್ಟಿ ಹಾಕ್ತಿದ್ದೀವಿ. ರೆಸ್ಪಾನ್ಸು ಕೆಲವರು ಜನ ಜಗಳ ಮಾಡ್ತಾರೆ. ಪೊಲೀಸ್ ಇರೋದ್ರಿಂದ ಏನು ಅನ್ನಲ್ಲ, ಕೆಲವೊಂದು ಟೈಮ್ ಗಲಾಟೆನೇ ಮಾಡಿ ಹೋಗ್ತಾರೆ. ನಮಗೆ ಪೊಲೀಸ್ ಸೇಫ್ಟಿ ಇದೆ. ನಮ್ಮ ಹೈಯರ್ ಆಫೀಸರ್ಸು ಅವ್ರಿಗೆ ಒಂದು ಲೆಟ್ರು ಕೊಟ್ಟು ಅವ್ರ ಮುಖಾಂತರ ನಮಗೆ ಸೇಫ್ಟಿ ಕೊಡೋ ವ್ಯವಸ್ಥೆ ಮಾಡಿದ್ದಾರೆ. ಜಗಳ ಮಾಡಿದ್ಮೇಲೂ ಅವ್ರ ಕಡೆ ಪೇ ಮಾಡಿಸಿ ಕಳಿಸಿದ್ದೀವಿ. ಇವತ್ತು ಒಂದಿಬ್ಬರು ಗಲಾಟೆ ಮಾಡಿದ್ದಾರೆ. ಅವ್ರ ಹೆಸರು ಡೀಟೇಲ್ಸು ತೊಗೊಂಡಿದ್ದೀನಿ. ಅವ್ರದನ್ನು ಏನಿದೆ ಪೊಲೀಸ್ ಸ್ಟೇಷನಲ್ಲಿ ಪ್ರೊಸೀಜರ್ ಅದನ್ನು ಮಾಡಿಸ್ತೀವಿ. ನಮಗೀಗ ಮಾಸ್ಕಿಗಿರೋದು ಫಸ್ಟ್ ಟೈಮ್ ಪೆನಾಲ್ಟಿ ಹಾಕೋದಕ್ಕೆ 200 ರುಪೀಸು. ಅದೇ ಪರ್ಸನ್ ಇನ್ನೊಮ್ಮೆ ಏನಾದರೂ ಅದೇ ರೀತಿ ರೂಲ್ಸ್ ಬ್ರೇಕ್ ಮಾಡ್ತಂದರೆ 300 ರುಪೀಸ್ ಪೆನಾಲ್ಟಿ ಹಾಕೋದಿದ್ದು.